ಆನ್ಲೈನ್ ಸಿನಿಮಾ ಲಾಂಛನದಲ್ಲಿ ಸಂದೇಶ್ ರಾಜ್ ಬಂಗೇರ, ರೋಹನ್ ಕೋಡಿಕಲ್ ನಿರ್ಮಾಣದಲ್ಲಿ ವಿಸ್ಮಯ ವಿನಾಯಕ ನಿರ್ದೇಶನದಲ್ಲಿ ಮೂಡಿಬಂದಿರೋ ರಟ್ ಎಕರೆ ಸಿನಿಮಾ ಥಿಯೇಟರ್ಗಳಿಗೆ ಲಗ್ಗೆ ಇಟ್ಟಿದೆ. ರಿಲೀಸ್ಗೂ ಮುನ್ನವೇ ಭಾರೀ ಹವಾ ಕ್ರಿಯೇಟ್ ಮಾಡಿದ್ದ ಸಿನಿಮಾ ಇಂದು ತುಳುನಾಡಿನಾದ್ಯಂತ ಎಲ್ಲಾ ಚಿತ್ರಮಂದಿರಗಳಿಗೆ ಎಂಟ್ರಿ ನೀಡಿದೆ. ಮಂಗಳೂರಿನ ಭಾರತ್ ಸಿನಿಮಾಸ್ನಲ್ಲಿ ರಟ್ ಎಕರೆ ಸಿನಿಮಾದ ಉದ್ಘಾಟನಾ ಸಮಾರಂಭ ನಡೆಯಿತು. ಚಿತ್ರವನ್ನು ಶ್ರೀನಿವಾಸ್ ಯೂನಿವರ್ಸಿಟಿಯ ಚಾನ್ಸಲರ್ ಸಿಎ ರಾಘವೇಂದ್ರ ರಾವ್ ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿ, ನಾವು ಇವತ್ತು ಉತ್ತಮ ಚಿತ್ರಕ್ಕೆ ಕಿಕ್ ಸ್ಟಾರ್ಟ್ ನೀಡಿದ್ದೇವೆ. ವಿಸ್ಮಯ್ ವಿನಾಯಕ್ ಒಬ್ಬ ಉತ್ತಮ ಕಲಾವಿದ. ಅವರು ಉತ್ತಮ ಚಿತ್ರವನ್ನು ತುಳು ಚಿತ್ರರಂಗಕ್ಕೆ ನೀಡಿದ್ದಾರೆ. ಚಿತ್ರ ಮತ್ತು ಎಲ್ಲ ಕಲಾವಿದರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿನುಗುವಂತಾಗಲಿ ಎಂದು ಶುಭ ಹಾರೈಸಿದರು. I think we will be cooperating very well with your field, with your field, and I know Vismaya Vinayak since last so many years. I think more than 20-25 years, if I am not mistaken. He was exclusively a musician at that time. Now he has entered the film field, and it's a new field for him. And I wish all success for him in this field, and the actors also to become national actors in different languages. And come up very well in years to come. ಬಳಿಕ ತುಳು ಚಿತ್ರ ನಿರ್ಮಾಪಕರಾದ ಪ್ರಕಾಶ್ ಪಾಂಡೇಶ್ವರ್ ಮಾತನಾಡಿ, ಚಿತ್ರ ಉತ್ತಮವಾಗಿ ಮೂಡಿಬಂದಿದೆ. ವಿಸ್ಮಯ್ ವಿನಾಯಕ್ ವಿಸ್ಮಯವಾದ ಚಿತ್ರವನ್ನು ನೀಡಿದ್ದಾರೆ. ಪ್ರತಿಯೊಬ್ಬ ಕಲಾವಿದರ ನಟನೆ ಕೂಡ ಉತ್ತಮವಾಗಿದ್ದು, ಚಿತ್ರ ಯಶಸ್ವಿಯಾಗುವುದರಲ್ಲಿ ಎರಡು ಮಾತಿಲ್ಲ ಎಂದು ಹೇಳಿದರು. ಮಾತಾ ಆರ್ಟ್ಸ್ಗಳನ್ನ ಭಾರಿ ಸೂಕ್ತವಾಗಿದ್ದೇವೆ. ನಾನು ಫಂಡ್ ರೈಸಿಂಗ್ ಪಿಕ್ಚರ್ ಬಗ್ಗೆ ಮಸ್ತ್ ಖುಷಿಯಾಗಿದ್ದು ಇಂಚಿದ್ದೊಂದು ಪಿಕ್ಚರ್ ತುಳು ಚಿತ್ರರಂಗ ಮಂತ್ರಿ ಕಾಸಬಾಗಿನ ಕೊಡಿಸಲಿಲ್ಲ ನನ್ನ ಧನ್ಯವಾದ. ಬಳಿಕ ರಟ್ ಎಕರೆ ಸಿನಿಮಾದ ನಿರ್ದೇಶಕರಾದ ವಿಸ್ಮಯ್ ವಿನಾಯಕ್ ಮಾತನಾಡಿ, ಜನರು ಮೆಚ್ಚುವ ರೀತಿಯಲ್ಲಿ ಚಿತ್ರವನ್ನು ಮಾಡಿದ್ದೇವೆ. ಪ್ರೀಮಿಯರ್ ಶೋನಲ್ಲಿ ಉತ್ತಮ ಪ್ರತಿಕ್ರಿಯೆ ದೊರಕಿದ್ದು, ಇಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆಗೊಂಡಿದೆ. ಜನರು ಚಿತ್ರವನ್ನು ಯಶಸ್ವಿ ಮಾಡುತ್ತಾರೆ ಎನ್ನುವ ನಂಬಿಕೆ ಇದೆ ಎಂದು ಹೇಳಿದರು. ಶೋಗೆ ಜನಗಳಿಗೆ ತುಪ್ಪಲೇಕನೇ ತುಪ್ಪಲರಿತ್ತದೆ ಮಲ್ತದ. ಸೊ ಲಾಸ್ಟ್ ಟೈಮ್ ಪ್ರೀಮಿಯರ್ ಶೋ ಎಡ್ಡ ರೆಸ್ಪಾನ್ಸ್ ಸಿಗುತ್ತದೆ. ಆ್ಯಂಡ್ ಎಲ್ಲಿ ನಿಕ್ಲಿದ್ದ ಮೂವಿ ತೂವಲ್ಲ ನಿಕ್ಲ ಸೈಡ್ ಹಿಡಿದು ಮಲ್ಲ ಪ್ರಚಾರ ಈ ಮೂವಿಗೆ ಬೋರ್ಡು ಬಂದ ಕಾರಣ ಮೀಡಿಯಾದೊಟ್ಟಿಗೆ ಇಂಕೊಲ್ಲ ಮೂವಿ ತೂವಲ್ಲ ಮೂವಿ ತೂಲೇ ಅನ್ನೋದ್ರ ಬಗ್ಗೆ ಕೊರ್ಲದ ರಿವ್ಯೂಸ್ ಪಡಲಿ ಅಂತ ಮಾತಿದಲ್ಲ ವಿನಂತಿ. ಒಟ್ಟಿನಲ್ಲಿ ರಟ್ ಎಕರೆ ಸಿನಿಮಾ ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾವಾಗಿದ್ದು, ಪ್ರೀಮಿಯರ್ ಶೋ ನೋಡಿದ ಪ್ರೇಕ್ಷಕರು ಫುಲ್ ಮಾರ್ಕ್ಸ್ ನೀಡಿದ್ದಾರೆ. ಇನ್ನು ಇಂದು ಬಿಡುಗಡೆಯಾಗಿದ್ದು, ತುಳು ಸಿನಿಪ್ರಿಯರು ಉತ್ತಮ ಪ್ರತಿಕ್ರಿಯೆ ನೀಡುವ ನಿರೀಕ್ಷೆ ಇದ್ದು, ಚಿತ್ರ ಯಶಸ್ವಿಯಾಗಲಿ ಎನ್ನುವುದೇ ನಮ್ಮ ಆಶಯ. ಪವನ್ ಕಾಚಿಮಾಡ್ಕ, P4 News 24/7 ಮಂಗಳೂರು.